ಮಂಗಳೂರಿನ ಲಾಲ್ಬಾಗ್ನಲ್ಲಿ ಇವತ್ತೊಂದು ಕೊಲೆ ಯತ್ನ ಪ್ರಕರಣ ನಡೆದಿದೆ. ರೌಡಿ ಶೀಟರ್ ವಿಖ್ಯಾತ್ ಯಾನೆ ವಿಕ್ಕಿ ಬಪ್ಪಾಲ್ ಎಂಬಾತನ ಮೇಲೆ ಅಪರಿಚಿತ ವ್ಯಕ್ತಿಯೊಬ್ಬ ಬಂದು ದಾಳಿಯನ್ನು ನಡೆಸಿದ್ದಾನೆ. ಈತನನ್ನ ಈಗಾಗಲೇ ವಿಖ್ಯಾತನನ್ನ ಅಂದ್ರೆ ರೌಡಿ ಶೀಟರ್ ವಿಖ್ಯಾತನನ್ನ ಈಗಾಗಲೇ ಪೊಲೀಸರು ಆಸ್ಪತ್ರೆಗೆ ದಾಖಲಿಸಿದ್ದಾರೆ. ಚಿಕಿತ್ಸೆಯನ್ನ ಪಡಿತಾ ಇದ್ದಾರೆ ಮತ್ತು ಆತ ಗಂಭೀರವಾಗಿ ಗಾಯಗೊಂಡಿದ್ದಾನೆ. ಮಂಗಳೂರಿನ ಲಾಲ್ಬಾಗ್ ಸಿಗ್ನಲ್ ಏನಿದೆ ಆ ಭಾಗದಲ್ಲಿ ಆಗಿರ್ತಕ್ಕಂತಹ ಘಟನೆ ಇದು. ಅಪರಿಚಿತ ವ್ಯಕ್ತಿಯವರು ಬೈಕಿನಲ್ಲಿ ಬಂದು ಈತ ಕೂಡ ದ್ವಿಚಕ್ರ ವಾಹನದಲ್ಲಿದ್ದ ಈತನ ಬೆನ್ನಿಗೆ ತಲವಾರನ್ನ ಬೀಸಿರುವಂತದ್ದು. ಗಂಭೀರವಾಗಿ ಈತ ಕೂಡ ಗಾಯಗೊಂಡಿದ್ದಾನೆ ಮತ್ತು ಈ ಗಾಯಗೊಂಡಂತಹ ವಿಖ್ಯಾತ್ ಏನಿದ್ದಾನೆ ಆತ ಕೂಡ ರೌಡಿ ಶೀಟರ್ ಅನ್ನುವಂತಹ ಮಾಹಿತಿ ಇದೆ. ಮಂಗಳೂರಿನ ವಿವಿಧ ಠಾಣೆಗಳಲ್ಲಿ ಡ್ರಗ್ಸ್ ಸೇರಿದಂತೆ ಹಲವು ಪ್ರಕರಣದ ಆರೋಪಿ ಈತ, 11 ಪ್ರಕರಣದ ಆರೋಪಿ ಅನ್ನುವಂತಹ ಮಾಹಿತಿ ಕೂಡ ಇರುವಂತದ್ದು. ಸದ್ಯ ಆತನ ಬೆನ್ನಿಗೆ ಗಾಯ ಆಗಿದೆ. ಬೆನ್ನಿಗೆ ಚೂರಿಯಿಂದ ಅಂದ್ರೆ ತಲವಾರಿನಿಂದ ದಾಳಿ ನಡೆಸಿರುವಂತದ್ದು. ಆತನನ್ನು ಆಸ್ಪತ್ರೆಗೆ ದಾಖಲಿಸಲಾಗಿದೆ ಮತ್ತು ಯಾರು ಮಾಡಿದ್ದಾರೆ ಏನು ಮಾಡಿದ್ದಾರೆ ಎನ್ನುವಂತಹ ಅಂದ್ರೆ ಜನನಿಬಿಡ ಪ್ರದೇಶದಲ್ಲಿ ಆಗಿರ್ತಕ್ಕಂತಹ ಘಟನೆ ಇದು. ಸದ್ಯ ಪೊಲೀಸರು ಆರೋಪಿಯ ಪತ್ತೆಗಾಗಿ ಬಲೆ ಬೀಸಿದ್ದಾರೆ.